ಜಗತ್ತಿನ ಅತಿದೊಡ್ಡ ನಗರ ಟೋಕಿಯೋ ಭಾರತದ ಅತಿದೊಡ್ಡ ನಗರವಾಗಿದೆ. ದಿಲ್ಲಿ ಪಾಲಿಕೆ ವ್ಯಾಪ್ತಿಯ ಜನಸಂಖ್ಯೆ ಮುಖ್ಯ. ದೊಡ್ಡ ನಗರವನ್ನು ವಿಸ್ತಾರದಲ್ಲಿ ಲೆಕ್ಕ ಹಾಕುವುದಿಲ್ಲ. ಜನಸಂಖ್ಯೆಯ ಮೇಲೆ ಲೆಕ್ಕ ಹಾಕುವಾಗ ಪಾಲಿಕೆ ವ್ಯಾಪ್ತಿಯನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಮೊದಲ 10 ಸ್ಥಾನಗಳ ನಗರಗಳು, ದೇಶಗಳು ಅಲ್ಲಿನ ಜನಸಂಖ್ಯೆ ಕೋಟಿಗಳಲ್ಲಿ ಮುಂದಿನಂತಿದೆ. ಟೋಕಿಯೋ ಜಪಾನ್ 3.8 ಕೋಟಿ, ದಿಲ್ಲಿ ಭಾರತ 2.85 ಕೋಟಿ, ಶಾಂಘೈ ಚೀನಾ 2.55 ಕೋಟಿ, ಸಾವೋ ಪೌಲೋ ಬ್ರೆಜಿಲ್ 2.16 ಕೋಟಿ, ಮೆಕ್ಸಿಕೋ ಸಿಟಿ ಮೆಕ್ಸಿಕೋ 2.15, ಕೈರೋ ಈಜಿಪ್ಟ್ 2.1 ಕೋಟಿ, ಮುಂಬೈ ಭಾರತ 1.99, ಬೀಜಿಂಗ್ ಚೀನಾ 1.96, ಢಾಕಾ ಬಾಂಗ್ಲಾದೇಶ 1.93 ಕೋಟಿ. ಆನಂತರದ 11ರಿಂದ 15ರವರೆಗೆ ಸ್ಥಾನಗಳಲ್ಲಿ ಒಸಾಕಾ, ನ್ಯೂಯಾರ್ಕ್ ಸಿಟಿ, ತೆಹರಾನ್, ಕರಾಚಿ, ಕೋಲ್ಕತ್ತಾ ನಗರಗಳಿವೆ. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.